ನೋ. ನಮಗೆ ಏಕಾದಶಿ ಆದ ಕಾರಣ ಗೋಧಿ ಹುಡಿ ಮತ್ತು ಸಜ್ಜಿಗೆ, ಬಾಂಬೆ ಸಜ್ಜಿಗೆ ಹಾಕಿ ಗೋಧಿ ದೋಸೆ ಮಾಡ್ತಾ ಇದ್ದೇನೆ. ಅಂದರೆ ನನ್ನ ಹಸ್ಬೆಂಡ್ಗೆ ಅದು ಸಜ್ಜಿಗೆ ಸರಿಯಾಗೋದಿಲ್ಲ, ಮತ್ತು ಇವತ್ತು ಕೆಲಸದ ಅವಸ ಬಂದಿದ್ದಾನೆ, ಹಾಗೆ ಇವತ್ತು ನನಗೆ ಗೋಧಿ ದೋಸೆ. ಈ ರೀತಿಯಾಗಿ ಕೈಯಲ್ಲಿ ಪೂಜೆ ಮಾಡುವ ದೋಸೆ ನಾವು ಮೈದಾದಿಂದ ಸಹ ಮಾಡ್ತೇವೆ. ಮೈದಾ ಮತ್ತು ಇದು ಬಾಂಬೆ ಸಜ್ಜಿಗೆ ಮಿಕ್ಸ್ ಮಾಡಿ, ಅದಷ್ಟು ಒಳ್ಳೆಯದಲ್ಲ ಅಂತ ಹೇಳಿ ನಾನು ಹೀಗೆ ಗೋಧಿ ಮತ್ತು ಸಜ್ಜಿಗೆ ಮಿಕ್ಸ್ ಮಾಡಿ ಮಾಡ್ತೇನೆ. ಈ ಥರ ನೀವು ಯಾರೆಲ್ಲ ಮಾಡ್ತೀರಿ ಮತ್ತು ಯಾರಿಗೆಲ್ಲ ಇದು ಇಷ್ಟ ಅಂತ ಹೇಳಿ. ಇದಕ್ಕೆ ಸರಿ ತುಪ್ಪ ಎಲ್ಲ ಹಾಕಬೇಕು ಮೇಲೆ. ನಾನು ಇದಕ್ಕೆ ಕಾವಲಿಗೆ ತುಪ್ಪ ಹಾಕಲಿಲ್ಲ, ಯಾಕೆಂದರೆ ಅದು ಕಾವಲಿ ಮತ್ತು ಇದು ಹಿಟ್ಟು ಕಾವಲಿಗೆ ಅಂಟುವುದಿಲ್ಲ, ಕೈಗೆ ಹಿಡಿತದೆ. ಅದಕ್ಕೆ ಬೇಕಾಗಿ ಅಷ್ಟು ನಾನು ಪಸೆ ಪೂಜಲಿಲ್ಲ ಕಾವಲಿಗೆ. ಸೊ ಇದು ಮಕ್ಕಳಿಗೆಲ್ಲ ತುಂಬ ಇಷ್ಟ ಈಗ ಕೈಯಲ್ಲಿ ಪೂಜೆ ಮಾಡುವ ದೋಸೆ ಅಂತ ಹೇಳಿದರೆ. ಅದಕ್ಕೆ ಒಳ್ಳೆ ಪ್ರಾಕ್ಟೀಸ್ ಬೇಕಿಲ್ಲ, ಅಂದರೆ ಕೈ ಎಲ್ಲ ಬಿಸಿ ಆಗ್ತದೆ. ಇದರ ಮೇಲೆ 1 ಸ್ಪೂನು ತುಪ್ಪ ಹಾಕಿದರೆ ಉಂಟಲ್ಲ, ಘಮ್ಮ ಅಂತ ಮನೆ ಇಡೀ ಸ್ಮೆಲ್ ಬರ್ತದೆ. ನಾನುಂಟಲ್ಲ ಇವತ್ತು ಕೆಲಸದವ ಬಂದ ಕೂಡಲೇ ಅವನಿಗೆ ಹೇಳಿದ್ದು, ಇಲ್ಲಿ ಹೊರಗೆಲ್ಲ ಹಾಕಿದ ಸೋಗೆ ಎಲ್ಲ ಉಂಟಲ್ಲ ಅದನ್ನೆಲ್ಲ ಒಳಗೆ ಚಂದ ಮಾಡಿ ಅಟ್ಟಿ ಹೇಳಿ ನೀನು, ಮಳೆಗಾಲಕ್ಕೆ ನಾವು ಸ್ಟಾಕ್ ಇಡುವ, ಈಗ ಅಷ್ಟೇ ಬೇಕಾಗೋದಿಲ್ಲ ಅಲ್ಲ, ಹಸುಗಳು ಕೂಡ ಹೊರಗಡೆ ಎಲ್ಲ ತಿರುಗಾಡ್ತಾರಲ್ಲ ಅಂತ ಹೇಳಿ. ಅವ ನೋಡಿದರೆ ಇಲ್ಲಿ ತೆಂಕೈ ಬಡ್ಕೆ ಮಾಡಿ ಇಟ್ಟಿದ್ದೆ. ನಾನು ಫಸ್ಟಿಗೆ ಹೇಳಿದ್ದೇನೆ ತೆಂಕೈ ಬಡ್ಕೆ ಹಾಕಬೇಡ, ಮುಡೈ ಬಡ್ಡೆ ಹಾಕು ಅಂತ. ಅವ ಹೋಗಿ ತೆಂಕೈ ಬಡ್ಕೆ ಹಾಕಿದ್ದಾನೆ. ಅದಕ್ಕೆ ಈಗ ಅದನ್ನು ಪುನಃ ನಾನು ತೆಗಿಸಿ, ಅವನಿಗೆ ಅರ್ಥವೇ ಆಗೋದಿಲ್ಲ ಅಂತ. ಅವೆಂತ ಮಾಡಿದ್ದಾನೆ, ಅಡಿದು ಅಟ್ಟಳಿಗೆ ಉಂಟಲ್ಲ ಅದನ್ನು ಮೂಡೈ ಬಡ್ಡೆ ಹಾಕಿದ್ದಾನೆ, ಇದನ್ನು ತೆಂಕೈ ಬಡ್ಕೆ ಹಾಕಿದ್ದಾನೆ. ಆ್ಯಕ್ಚುಲಿ ಎಲ್ಲ ಕಡೆ ಸಹ ಹಾಗೆ ಅಲ್ಲ, ತೆಂಕೈ ಬಡಿಕೆ ಅಂತ ಹೇಳಿ ಯಾವುದು ಸಹ ಮಾಡೋದಿಲ್ಲ ಅಲ್ಲ, ಕಟ್ಟಿಗೆ ಎಳೆಯುವುದಾಗಲಿ ಬೈಹುಲ್ಲು. ನಮ್ಮ ಅಟ್ಟದಲ್ಲಿ ಇದರ ಟ್ಯಾರೆಸ್ ಮೇಲೆ ಸಹ ಹಾಗೆ ಅಂತ ಬೈಹುಲ್ಲನ್ನು ಇದರಲ್ಲಿ ಹಾಕಿ ತೆಂಕೈ ಬಡಿಕೆ ಮಾಡಿ ಇಟ್ಟಿದ್ದಾನೆ. ಅವನಿಗೆ ಹಾಗೆ ಶಾಸ್ತ್ರವೇ ಗೊತ್ತಿಲ್ಲ. ಮೊದಲಿನವರಿಗೆಲ್ಲ ಆದರೆ ಉಂಟಲ್ಲ, ಏಜ್ ಆದವರಿಗೆಲ್ಲ ಒಳ್ಳೆ ಶಾಸ್ತ್ರ ಗೊತ್ತಿರ್ತದೆ. ಇವರೆಲ್ಲ ಹೀಗೆ ಅಂತ ಏನೇನೆಲ್ಲ ಮಾಡಿ ಹಾಕ್ತಾರೆ. ಪುನಃ ಈಗ ನೋಡಿ ಮಾಡಿದ ಕೆಲಸವೇ ಪುನಃ ಮಾಡೋದು. ಚಂದ ಸುಣ್ಣ ಎಲ್ಲ ಹಾಕಿ ಅಲ್ಲಿ ಇರುವೆ ಎಲ್ಲ ಬಾರದ ಹಾಗೆ ಅಲ್ಲಿದ್ದ ಕಸ ಎಲ್ಲ ತೆಗೆದು ಇಲ್ಲಿ ಸುಡುಮಣಿಗೆ ಹಾಕಿ ಬೆಂಕಿ ಕೊಟ್ಟದ್ದು. ಅದನ್ನು ನಮ್ಮ ಕಿಟ್ಟು ಹೆದರಿ ನೋಡುದು ನೋಡಿ ಅಂತೆ. ಎಂತ ಗೊತ್ತುಂಟಾ, ಇದು ತೆಂಗಿನಕಾಯಿ ಎಲ್ಲ ಇವರು ಸಿಪ್ಪೆ ತೆಗಿಸಿ ಇಟ್ಟದಂತೆ, ನನಗೆ ವಿಷಯವೇ ಗೊತ್ತಿಲ್ಲ ಅಂತ. ಇವತ್ತು ನೋಡುವಾಗ ಅದನ್ನು ಅಂಗಡಿಗೆ ಕೊಡಲಿಕ್ಕೆ ಇಟ್ಟಿದ್ದೇನೆ, ಎಲ್ಲ ಒಡೆದಿದೆ, ಬಿಸಿಗೆ ನೀರೆಲ್ಲ ಹೋಗ್ತಾ ಉಂಟು ಹೇಳಿ. ಆಗ ನನಗೆ ನೆನಪಾಯ್ತು, ನನಗೆ ಗೋಟು ತೆಂಗಿನಕಾಯಿ ಬೇಕು ಚಟ್ನಿ ಮಾಡಲಿಕ್ಕೆ ಅಂತ ಹೇಳಿ. ಅದಕ್ಕೆ ನನಗೆ ಬೈತಾ ಇದ್ರು, ನಿಮಗೆ ಮೊದಲೇ ಹೇಳಲಿಕ್ಕೆ ಆಗಲಿಲ್ಲ, ಅದು ಎಲ್ಲಿ ಅಡಿಯಲ್ಲಿ ಹೋಗಿದೆ ಏನ ಅಂತ. ಇವರದೊಂದು ಆಟ ನೋಡಿ ಗಮ್ಮತ್ತು. ಈಗ ಸ್ವಲ್ಪ ಧೈರ್ಯ ಬಂದಿದೆ ಈ ಜನಕ್ಕೆ ನೋಡಿ. ಕೊನೆಗೆ ಸಹ ಈಗೆಲ್ಲ ಅಟ್ಟಿ ಎಳ್ದಾಯಿತು. ಚಹಾ ಮಾಡುವವರೆಗೆ ಇದೇ ಕೆಲಸ ಆಯಿತು. ಇದು ಗೊತ್ತುಂಟಾ ನಿಮಗೆ, ಈ ಹೂವಿನ ಹೆಸರು ಗರುಡಪಾದ ಅಂತ ಹೇಳೋದು ಇದನ್ನೇ ಅಲ್ವಾ, ಭಾರಿ ಮದ್ದಿನದಂದು. ಇದನ್ನು ಎಷ್ಟು ಹುಡುಕ್ತಾ ಇದ್ದೆ ಗೊತ್ತುಂಟಾ, ನನಗೆ ವಿಡಿಯೋ ಮಾಡಲಿಕ್ಕೆ ಬೇಕು, ವಿಡಿಯೋದಲ್ಲಿ ಅದನ್ನು ಒಂದು ಕ್ಯಾಚ್ ಮಾಡಿ ಇಡಬೇಕು ಅಂತ ಹೇಳಿ. ಮತ್ತು ನಮ್ಮ ಗುಡ್ಡದಲ್ಲಿ ಒಂದು ನೆಲ್ಲಿಕಾಯಿದು ಗಿಡ ಅಂತ ನನಗೆ ಗೊತ್ತೇ ಇರಲಿಲ್ಲ ಆ ವಿಷಯ. ಕೆಲಸದವನ ಹತ್ರ ಎಲ್ಲಿನಾದರೂ ಗೆಲ್ಲುತ್ತಾ ಹೇಳುವಾಗ, ನಮ್ಮ ಗುಡ್ಡದ ಒಂಜಿ ಉಂಡು ಎಲ್ಲಿ ಅದಯ್ಯ ಅಂತ ಹೇಳ್ತಾನೆ. ಇವತ್ತು ಸಲಾಡಿನೊಟ್ಟಿಗೆ ನೋಡಿ ನೆಲಕಡಲೆ ಇಟ್ಟಿದ್ದೇನೆ ನಾನು. ನೆಲಕಡಲೆ ಕೂಡ ಹೈ ಪ್ರೋಟೀನ್ ಕಂಟೆಂಟ್. ಇದನ್ನು ಫ್ರೈ ಮಾಡಿ ಇದರ ಸಿಪ್ಪೆ ತೆಗೆದು ನಾವು ತಿನ್ನಬೇಕು, ತುಂಬ ಒಳ್ಳೆಯದಿದು ನೆಲಕಡಲೆ. ನಮಗೆ ಪನ್ನೀರೇ ಆಗಬೇಕಂತ ಇಲ್ಲ, ಇಲ್ಲಾಂದರೆ ಸೋಯಾಬೀನ್ ಆಗ್ತದೆ, ಬಿಳಿ ಕಾಬೂಲ್ ಕಡಲೆ ಆಗ್ತದೆ, ಮತ್ತೊಂದು ಚಿಪ್ಪಿ ಉಂಟಲ್ಲ ಅದು ಸಹ ಆಗ್ತದೆ. ಪನ್ನೀರಿಗೆ ನಾವು ಕಾಯಬೇಕಂತೇನಿಲ್ಲ. ನಮ್ಮ ಮನೆಯಲ್ಲಿ ಇಲ್ಲದ್ರೆ ತಾವು ಅಂಗಡಿಯಿಂದ ತಂದು ತಿನ್ನೋದು ಅಷ್ಟು ಒಳ್ಳೆಯದಲ್ಲ. ಸೊ ನೋಡಿ, ಕಡಲೆ ಭಾರಿ ಒಳ್ಳೆಯದು. ಇದನ್ನು ಫ್ರೈ ಮಾಡಿ ಸಹ ತಿನ್ಬೋದು, ನೀರಲ್ಲಿ ಹಾಕಿ ಬದುಲಿಸಿ ಹಾಗೆ ಸಹ ತಿನ್ಬೋದು. ಇವತ್ತು ನೋಡಿ ಸಲಾಡಿಗೆ, ಇವತ್ತು ಏಕಾದಶಿ ಅಲ್ಲ, ಸೊ ನನ್ನ ಹಸ್ಬೆಂಡ್ಗೆ ಸಹ ಇದೆ. ಇದು ಖರ್ಜೂರ ಇಟ್ಟಿದ್ದೇನೆ ಇವತ್ತು, ಮತ್ತು ಇದು ಕ್ಯಾರೆಟ್, ಇದು ಟೊಮೆಟೊ, ಇದು ಕುಕ್ಕುಂಬರ್, ಇದು ABC ಜ್ಯೂಸ್. ಇವತ್ತು ABC ಜ್ಯೂಸ್ ನಾವು ಮಧ್ಯಾಹ್ನ ಕುಡಿಯೋದು. ಹಾಗೆ ಹೀಗೆ ಅಂತ ಹೇಳಿ ಮಧ್ಯಾಹ್ನ ಸ್ವಲ್ಪ ನಾನು ಫ್ರೀ ಆಗಿದ್ದೆ ಆಯಿತಾ. ಅಷ್ಟಾಗುವಾಗ ಸಂಜೆ ನೋಡಿ ಫುಲ್ಲು ಮುಗಾಲಾಯಿತು, ಬಜ್ಜೆ ತೆಪ್ಪೋಡು ಅಂತ ಶುರುವಾಯಿತು. ಹಾಗೆ ಈಗ ಎಲ್ಲ ಅಡಿಕೆ ಕೋರಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ನನಗೆ ಸಹ ಹೋಗಿ ಸೇರಬೇಕಷ್ಟೇ, ಗೋಣಿ ಹಿಡಿಲಿಕ್ಕೆ ಅದಕ್ಕೆ ಇದಕ್ಕೆ ಅಂತೆಲ್ಲ ಹೇಳಿ. ಅದರ ಅಡಿಯಲ್ಲಿ ಇನ್ನು ಹೋಗಿ ನನಗೆ ನೆಲ್ಲಿಕಾಯಿದು ಗೆಲ್ಲು ತರಬೇಕು, ನಾನು ಆಗ ನೋಡಿಟ್ಟದು.
ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತದೆ. ಇದೇ ಅಡಿಕೆಯನ್ನು ನಾವು ಎಷ್ಟು ಸರ್ತಿ ಹೊರಗೆ ಹಾಕಿದ್ದೇವೆ, ಎಷ್ಟು ಸರ್ತಿ ಗೋಣಿಯಲ್ಲಿ ತುಂಬಿಸಿದ್ದೇವೆ ಅಂತ. ಅಂದರೆ ಅಡಿಕೆ ಒಂದು ಒಣಗಿಸುವುದು ಅಂದರೆ ಎಷ್ಟೊಂದು ದೊಡ್ಡ ಸಾಹಸ ನೋಡಿ ನಮ್ಮ ಈ ಮಲೆನಾಡು ಭಾಗದಲ್ಲಿ ಎಲ್ಲ. ಇಲ್ಲಿ ಯಾವಾಗ ಎಷ್ಟು ಹೊತ್ತಿಗೆ ಮಳೆ ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ನಾನು ಎಲ್ಲ ಆಗಿ ಈಗ ನೆಲ್ಲಿಕಾಯಿ ಕೊಯ್ಲಿಕ್ಕೆ ಬಂದಿದ್ದೇನೆ. ಕತ್ತಲೆ ಆಗ್ತಾ ಬರ್ತಾ ಉಂಟು. ಆದರೆ ಸಹ ನೋಡಿ ಇಲ್ಲೆಲ್ಲ ಒಳ್ಳೆ ಬೆಳಕುಂಟಲ್ಲ ಗುಡ್ಡೆಯಲ್ಲಿ. ಇದೊಂದು ಪುಣ್ಯ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇಷ್ಟು ದಿವಸ ನನಗೆ ಗೊತ್ತೇ ಇರಲಿಲ್ಲ ನಮ್ಮ ಗುಡ್ಡೆಯಲ್ಲಿ ಒಂದು ನೆಲ್ಲಿಕಾಯಿ ಗಿಡ ಉಂಟು ಅಂತ. ಅದಕ್ಕೆ ಬಳ್ಳಿ ಎಲ್ಲ ಹಬ್ಬಿಕೊಂಡಿದೆ, ಅದರ ಸುತ್ತಮುತ್ತ ಮುಳ್ಳೆಲ್ಲ ಇದೆ. ಆ ಕಡೆ ಒಂದು ಹುತ್ತ ಸಹ ಇದೆ. ಹುತ್ತ ಅಂದರೆ ಖಾಲಿ ಹುತ್ತದ ಹಾಗೆ ಉಂಟು, ಏನು ತೊಂದರೆ ಇಲ್ಲ. ಹಾಗೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ ಅಂತ ನೆಲ್ಲಿಕಾಯಿದು ಗಿಡ ಹೇಳಿ. ನನಗೆ ಅಂತೂ ಭಾರಿ ಖುಷಿ ಆಯಿತು. ನೆಲ್ಲಿಕಾಯಿ ಮಾತ್ರ ಇಲ್ಲ ಅದರಲ್ಲಿ, ಆದರೆ ಸಹ ಒಂದು ಗಿಡ ಉಂಟಲ್ಲ, ನಾನು ನೆಟ್ಟು ಮಾಡುವ ಅಂತ ಯೋಚನೆ ಮಾಡ್ತಾ ಇದ್ದೆ ಎಲ್ಲಿ ಜಾಗ ಹೇಳಿ. ಇನ್ನು ಸಿಕ್ಕಿದಲ್ಲ, ಖುಷಿ ಆಯಿತು. ಫ್ರೆಂಡ್ಸ್, ನಮ್ಮ ಗುಡ್ಡೆಯಲ್ಲಿ ಒಂದು ನೆಲ್ಲಿಕಾಯಿದು ಗಿಡ ಸಿಕ್ಕಿದ್ದು. ಅದರಲ್ಲಿ ನೋಡುವಾಗ ನೆಲ್ಲಿಕಾಯಿ ಇರಲಿಲ್ಲ, ಖಾಲಿ ಗೆಲ್ಲು ಮಾತ್ರ ಈಗ ಹಿಡ್ಕೊಂಡು ಬಂದಿದ್ದೇನೆ. ಹಾಗೆಲ್ಲ ಕತೆ. ನಿನ್ನೆ ಒಂದು ವಾಟ್ಸಪ್ಪಲ್ಲಿ ನೋಡಿದೆ ಆಯಿತಾ, ಗೆಲ್ಲೆಲ್ಲ ಕಡ್ದು ತರಬಾರ್ದು, ಅಲ್ಲಿಯೇ ಹೋಗಿ ಪೂಜೆ ಮಾಡಬೇಕು ಅಂತ ಹೇಳಿ. ಈಗ ನಾನು ತಂದು ತುಳಸಿ ಕಟ್ಟೆಯಲ್ಲಿ ನೆಡ್ತಾ ಇದ್ದೇನೆ. ಎಂತ ಮಾಡೋದು ಅಂತಾಗಿದೆ. ನಾವು ನೆಲ್ಲಿಕಾಯಿ ಗಿಡ ಎಲ್ಲಿ ಉಂಟು ಅಲ್ಲಿಗೆ ಹೋಗಿ ಅದರ ಬುಡದಲ್ಲಿ ಅರ್ಘ್ಯ ಬಿಟ್ಟು ಅಲ್ಲಿಯೇ ನಾವು ಪೂಜೆ ಮಾಡಬೇಕಂತೆ. ಯಾಕೆ ಹೇಳಿದರೆ ಈಗ ಸಿಟಿಯಲ್ಲಿ ಎಲ್ಲ ಬೇಕಾದಷ್ಟು ಗೆಲ್ಲುಗಳನ್ನು ಕಡ್ದುಕೊಂಡು ಬಂದು ಮರ ಬರುವ ವರ್ಷಕ್ಕೆ ಬದುಕ್ತದ ಇಲ್ವ ಅಂತ ಸಹ ನೋಡುವುದಿಲ್ಲಂತೆ. ಆ ನಮೂನೆಯಲ್ಲಿ ಮರವನ್ನು ನಾಶ ಮಾಡ್ತಾ ಇದ್ದಾರೆ. ಅದಕ್ಕೆ ಗೆಲ್ಲನ್ನೆಲ್ಲ ಕಡ್ದು ತರಬೇಡಿ, ಅದು ಸಮಂಜಸವಲ್ಲ ಅಂತ ಹೇಳ್ತಾ ಇದ್ದಾರೆ. ಏನು ಅಂತ ಗೊತ್ತಿಲ್ಲ ನನಗೆ ಸಹ, ಸರಿ ಅಂತ ಸಹ ಕಾಣ್ತದೆ ಕೇಳುವಾಗ. ಹೋಯ್ಲಡೆ ಹಾಂ ನಾಳೆ ತುಳಸಿ ಪೂಜೆ ಅಲ್ವಾ, ಅದಕ್ಕೆ ಈಗ ತುಳಸಿ ಕಟ್ಟೆಯೆಲ್ಲ ಒಮ್ಮೆ ಚೆಂದ ಮಾಡಿ ತೊಳೆಯುವ. ಅಂದರೆ ಕ್ಲೀನ್ ಉಂಟು ಆಲ್ರೆಡಿ, ಏನು ಇದೇನಾಗಲಿಲ್ಲ. ಆದರೂ ಒಂದು ತೊಳೆಯುವ ಶಾಸ್ತ್ರ ಮಾಡಬೇಕು. ಸುತ್ತ ನೀರೆಲ್ಲ ಹಾಕಬೇಕು, ಸೆಗಣಿ ನೀರು ಹಾಕಬೇಕಿತ್ತು. ಆದರೆ ಇವತ್ತು ಮಳೆ ಬರುವ ಕಾರಣ ಸೆಗಣಿ ಸಾರಿಸಲಿಕ್ಕೆ ಹೋಗಲಿಲ್ಲ ಸುತ್ತಮುತ್ತ. ಹಾಗೆ ನೀರು ಹಾಕಿ ತೊಳೆದು ಬಿಟ್ಟಿದ್ದೇನೆ. ಮತ್ತು ನಾಳೆ ಪೂಜೆ ಮಾಡುವಾಗ ಪುನಃ ಸ್ವಲ್ಪ ನೀರು ಹಾಕಿ ಅಲ್ಲಿ ಶುದ್ಧ ಮಾಡಿದರೆ ಆಯಿತು ಅಂತ ಹೇಳಿ. ಇವತ್ತು ಸಂಜೆ ಇಬ್ಬರದು ಸಹ ಹಾಲಿಲ್ಲ ಆಯಿತಾ, ಕರುಗಳಿಗೆ ಸರಿ ಕುಡಿಸಿದ್ದಾರೆ. ಖಾಲಿ ಚೊಂಬಲ್ಲಿ ಬಂದಿದ್ದೇನೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಅಂತೂ ಇವತ್ತು ತುಂಬ ನಾನು ಸುಸ್ತಾಗಿ ಹೋದೆ. ಯಾಕೆ ಅಂತ ನನಗೇ ಗೊತ್ತಿಲ್ಲ. ಇಷ್ಟು ಹೊತ್ತಿಗೆ ಅಂತೂ ನನಗೆ ಸಾಕಬೇಕಾಯಿತು. ಆ ಗುಡ್ಡದ ತುದಿಗೆ ಹೋಗೋದು ಬರೋದು, ಅದರೆಡೆಯಲ್ಲಿ ಅಡಿಕೆದು, ಅದರೆಡೆಯಲ್ಲಿ ಡಯಟ್ ಮತ್ತು ಇದು ಯೋಗ ಎಲ್ಲ ಸ್ಟಾರ್ಟ್ ಮಾಡಿದ್ದೇನಲ್ಲ, ಅದರೆಡೆಯಲ್ಲಿ ಏಕಾದಶಿ ಉಪವಾಸ ಬೇರೆ. ಹಾಗೆ ದೊಡ್ಡ ಮಟ್ಟಿನಲ್ಲಿ ಏನು ಉಪವಾಸ ಮಾಡಲಿ, ನಾರ್ಮಲ್. ಆದರೆ ಸಹ ಅದೊಂಥರ ಸೈಕೋ ಕಾಣ್ತದೆ. ನಾನು ಉಪವಾಸ ಇದ್ದೇನೆ, ನನಗೆ ಟಯರ್ಡ್ ಆಗ್ತದೆ ಹೇಳಿ. ಅಂತೂ ಎಂಥದಂತ ಗೊತ್ತಿಲ್ಲ. ಸೊ ನಿಮಗೆ ಇವತ್ತಿನ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಫಸ್ಟ್ ಟೈಮ್ ನೋಡೋರಾಗಿದ್ದರೆ. ಮತ್ತು ಬೆಲ್ಲೈಕನ್ ಒತ್ತಲಿಕ್ಕೆ ಮರಿಬೇಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್. Be healthy, be happy, be fit.